ಸದ್ಯಕ್ಕಂತೂ ಈಗ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಯಿತು ಸರ್, ಒಂದು ಕಪ್ ಟೀಯಲ್ಲಿ ಎಲ್ಲವೂ ಕೂಡ ಶಮನ ಆಗೋಗಿದೆ. ಅಂದರೆ ಲೋಕಮುಖಕ್ಕೆ ಕಾಣುವ ಪ್ರಕಾರ ನಮ್ಮ ನಡುವೆ ಯಾವುದೇ ರೀತಿಯಾದಂಥ ಗೋಜು ಗಲಭೆಗಳಿಲ್ಲ, ಎಲ್ಲವೂ ಕೂಡ ಸಮಾಧಾನ ಆಗಿದೆ, ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ತೋರ್ಪಡಿಕೆಯಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ, ಅಥವಾ ನಿಜಕ್ಕೂ ಕೂಡ ಎಲ್ಲ ಶಮನ ಆಗಿದೆಯಾ? ಇದೊಂದು ತಾತ್ಕಾಲಿಕ ಸೀಸ್ ಫೈರ್ ಅಂದರೆ ಕದನ ವಿರಾಮ ಅಂತ ಹೇಳ್ಬೋದು. ಇದನ್ನು ಊಟದ ಮೇಜಿನ ರಾಜಕೀಯ ಅಂತ ಕೂಡ ಹೇಳ್ಬೋದು. ನ್ಯೂಯಾರ್ಕ್ ಟೈಮ್ಸ್ ಒಂದು ಲೇಖನದಲ್ಲಿ ಹೇಳಿತ್ತು, ಡಿಪ್ಲೊಮಸಿ ಈಸ್ ಬೆಸ್ಟ್ ಕಂಡಕ್ಟೆಡ್ ಅಟ್ ದ ಡಿನ್ನರ್ ಟೇಬಲ್ ಅಂತ. ಅಂದರೆ ನೀವು ಊಟದ ಮೇಜಿನ ಅದೊಂದು ತಟಸ್ಥ ಸ್ಥಳಾವಕಾಶ ಆಗಿದ್ದರಿಂದ ಅಲ್ಲಿ ವಿಷಯಗಳು ಅತ್ಯಂತ ಹತ್ತಿರದ ಅವರ ಸಂಬಂಧಗಳು ಅಥವಾ ಅವರು ಮಾಡಿದ ಕಾರ್ಯಚಟುವಟಿಕೆಗಳು ಇತ್ಯಾದಿ, ಊಟದ ರುಚಿ ಇತ್ಯಾದಿಗಳ ಬಗ್ಗೆ ಮುಖ್ಯವಾಗಿ ಗಮನ ಕೇಂದ್ರೀಕರಿಸುತ್ತವೆ. ಆದ್ದರಿಂದ ರಾಜಕೀಯದ ಬಗ್ಗೆ ಬರುವಾಗ ಒಂದು ಒಪ್ಪಂದಕ್ಕೆ, ಯಾವುದೇ ಅವರ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನೊಂದು ಒಪ್ಪಂದಕ್ಕೆ ಬರಲಿಕ್ಕೆ ಸಾಧ್ಯ ಅಂತ ಹೇಳೋದು ದೇಶ ವಿದೇಶಗಳಲ್ಲಿ ಕೂಡ ಒಪ್ಪಿತವಾದಂಥ ಒಂದು ಸಂಗತಿ. ಮುಖ್ಯವಾಗಿ ನಮ್ಮ ಹಿಂದೆ ರಾಜರು ಆಳುತ್ತಿರುವಾಗಲೂ ಕೂಡ ಈ ಭೋಜನಕೂಟ ಎಂಬುದಿತ್ತು. ರಾಜರು ಊಟಕ್ಕೆ ಕರೆಯುವುದು, ಅಲ್ಲಿ ಅವರವರ ಈ ಕುಟುಂಬದಲ್ಲೇ ಕೆಲವೊಮ್ಮೆ ಇರ್ತದಲ್ಲ, ರಾಜರ ಮಕ್ಕಳು, ಯುವರಾಜ ಯಾರು, ಮುಂದೆ ಯಾರು ಪಟ್ಟಕ್ಕೆ ಬರಬೇಕು ಇತ್ಯಾದಿಗಳನ್ನೆಲ್ಲ ಇತ್ಯರ್ಥ ಮಾಡ್ತಿದ್ದದ್ರ ಬಗ್ಗೆ ಕೂಡ ಭೋಜನಕೂಟ ರಾಜಕೀಯ ಅಂದರೆ ಊಟದ ಮೇಜಿನ ಎದುರಿಗೆ ಚರ್ಚೆಗಳು ನಡೆದದ್ರ ಬಗ್ಗೆ ನಮಗೆ ಅಲ್ಲಲ್ಲಿ ಉದಾಹರಣೆಗಳು ಸಿಗ್ತವೆ. ಮುಖ್ಯವಾಗಿ ಊಟದ ಮೇಜನ್ನು ಒಂದು ತಟಸ್ಥ ಸ್ಥಳಾವಕಾಶ ಅಂತೇಳಿ ಭಾವಿಸಲಾಗುತ್ತಿರುವುದರಿಂದ ಈ ನಂಬಿಕೆ ಬೆಳೆದು ಬಂದಿದೆ. ನಾವು ಇತ್ತೀಚೆಗೆ ನೋಡಿದರೆ 1974 ಆ ಅವಧಿಯಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗಿದ್ದವರು ಹೇಮಾವತಿ ನಂದನ ಬಹುಗುಣ. ಆಗ ಲಕ್ನೋದಲ್ಲಿ ಬಹಳ ದೊಡ್ಡ ಮತೀಯ ಗಲಭೆ ಆಗ್ತದೆ. ಅದು ಕಂಟ್ರೋಲೇ ಮಾಡಲಿಕ್ಕೆ ಸಾಧ್ಯ, ಅವರಿಗೆ ಕಾನೂನು ಜಾರಿ ಏಜೆನ್ಸಿಗಳ ಕೈ ಮೀರಿ ಹೋಗಿರ್ತದೆ. ಆಗ ಅಲ್ಲಿ ಬಹಳ ಉದ್ವಿಗ್ನತೆ ಆಗ್ತದೆ. ಆಗ ಅವರು ಶಿಯಾ ನಾಯಕ ಅಶ್ರಫ್ ಹುಸೇನ್ ಅವರನ್ನು ಭೋಜನಕೂಟಕ್ಕೆ ಕರೀತಾರೆ. ಯಾಕಂದರೆ ಈ ಪರಿಸ್ಥಿತಿಯನ್ನು ಅವರಿಗೆ ನಿಭಾಯಿಸಬೇಕು. ಅದಕ್ಕಾಗಿ ಅವರು ಭೋಜನಕೂಟಕ್ಕೆ ಕರೀತಾರೆ, ಮಾತುಕತೆಗೆ ಆಹ್ವಾನಿಸ್ತಾರೆ. ಆದರೆ ನನಗೆ ಉಪವಾಸ ಇದೆ, ಆಮೇಲೆ ಬರ್ತೇನೆ ಅಂತೇಳಿ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಅವರು ಉಪವಾಸ ಬಿಡುವ ಹೊತ್ತಿನ ಇಫ್ತಾರ್ ಕೂಟ ಅದಕ್ಕೆ ಆಹ್ವಾನ ಮಾಡ್ತಾರೆ. ಮೊದಲು ಅಶ್ರಫ್ ಆಹ್ವಾನವನ್ನು ನಿರಾಕರಿಸ್ತಾರೆ. ಆಮೇಲೆ ಬಹುಗುಣ ಅದನ್ನು ಉಪವಾಸ ಬಿಡುವ ಸಮಯಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡುವುದರಿಂದ ಉಪಹಾರ ಕೂಟಕ್ಕೆ ಅವರು ಬರ್ತಾರೆ ಅಶ್ರಫ್. ಸೊ ಇಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಶಮನ ಆಗ್ತದೆ. ಮತೀಯ ಉದ್ವಿಗ್ನತೆ ಅಂತ ಒಂದು ದೊಡ್ಡ ಬಿಕ್ಕಟ್ಟು ಹೀಗೆ ಒಂದು ಉಪಹಾರ ಕೂಟದಲ್ಲಿ ಶಮನ ಆಗ್ತದೆ. ಆಮೇಲೆ ನೀವು ಮುಂದೆ ಈ ನಂತರ ನಡೆಯುವಂಥದ್ದೆಲ್ಲ ಸಂಧಾನ ಮಾತುಕತೆ ಅದು ಒಂದು ಹಂತಕ್ಕೆ ಬರ್ತದೆ. ಸೊ ಅಲ್ಲಿಯ ಮತೀಯ ಗಲಭೆಗಳು ನಿಯಂತ್ರಣಕ್ಕೂ ಬರ್ತವೆ. ಆಮೇಲೆ ಒಮ್ಮೆ ಇದನ್ನು ಇಂಗ್ಲೀಷ್ನಲ್ಲಿ ಗ್ಯಾಸ್ಟ್ರೋ ಡಿಪ್ಲೊಮಸಿ ಅಂತ ಕೂಡ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇನ್ನು ಒಮ್ಮೆ ಮಾರ್ಕ್ಸಿಸ್ಟ್ ಪಕ್ಷದ ಹಿರಿಯ ನಾಯಕ ಅವರು ಹರಿಕಿಶನ್ ಸಿಂಗ್ ಸುರ್ಜಿತ್ ಅಂತ ಹೇಳಿ, ಅವರು ಸಮಾಜವಾದಿ ಪಕ್ಷದ ಅಮರ್ ಸಿಂಗ್ ಮತ್ತು ರಾಷ್ಟ್ರೀಯ ಲೋಕದಳದ ನಾಯಕ ಅಜಿತ್ ಸಿಂಗ್ರನ್ನು ಕರೀತಾರೆ. ಇವರು ಅವರನ್ನು ಕರ್ಕೊಂಡು ಹೋಗೋದು ಕಾಂಗ್ರೆಸ್ನ ಅಧಿನಾಯಕಿಯಾಗ ಸೋನಿಯಾ ಗಾಂಧಿ ಅವರು ಆಯೋಜಿಸಿದ ಭೋಜನಕೂಟಕ್ಕೆ. ಆಗ ಕಾಂಗ್ರೆಸ್ ನಾಯಕತ್ವದ ಮಿತ್ರಕೂಟಕ್ಕೆ SP ಬೆಂಬಲ ನೀಡಿತು. ಅಂದರೆ ಹೊರಗಿಂದ ಬಾಹ್ಯ ಬೆಂಬಲ ನೀಡುತ್ತದೆ. ಮುಂದೆ ಮುಲಾಯಂ ಸಿಂಗ್ ಯಾದವ್ ಇಂಥ ಭೋಜನಕೂಟಕ್ಕೆ ಆಹ್ವಾನ ಸ್ವೀಕರಿಸುವುದು ಅಥವಾ ಸ್ವೀಕರಿಸದೇ ಇರುವ ಮೂಲಕ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದ ಉದಾಹರಣೆ ಒಂದು ಸಿಗ್ತದೆ. ಎಲ್ಲಿ ಅಂತಂದರೆ, ಅವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ನಾಯಕ ಸೋಮನಾಥ್ ಚಟರ್ಜಿ ಅವರು ಒಂದು ವಿರೋಧ ಪಕ್ಷಗಳನ್ನೆಲ್ಲ ಒಟ್ಟು ಮಾಡುವ, ಒಂದು ಆಲ್ಟರ್ನೇಟಿವ್ ಕೊಡುವ ಅಂತ ಹೇಳುವ ಕಾರಣಕ್ಕೆ ಒಂದು ಉಪಹಾರ ಕೂಟಗಳನ್ನು ಆಯೋಜಿಸ್ತಾರೆ. ಅದರಲ್ಲಿ ಒಂದರಲ್ಲಿ ಮುಲಾಯಂ ಸಿಂಗ್ ಹಾಜರಾಗ್ತಾರೆ, ಇನ್ನೊಂದಕ್ಕೆ ಮುಲಾಯಂ ಸಿಂಗ್ ಹಾಜರಾಗುವುದಿಲ್ಲ. ಹಾಜರಾದದ್ದಲ್ಲಿ ಇವರ ರಾಜಿ ಸಂಧಾನ ಯಶಸ್ವಿ ಆಗ್ತದೆ, ಆದರೆ ಬೇರೆ ಕಡೆಗಳಲ್ಲಿ ಅದು ಆಗುವುದಿಲ್ಲ. ಹಾಗಾಗಿ ಭೋಜನಕೂಟ ರಾಜಕೀಯಗಳು ಅಥವಾ ಗ್ಯಾಸ್ಟ್ರೋ ಡಿಪ್ಲೊಮಸಿ ಅಂತ ಏನು ಹೇಳ್ತೇವೆ, ಅವು ಅನೇಕ ಸಂಕೀರ್ಣ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹುಡುಕಿದ ಉದಾಹರಣೆಗಳು ಇವೆ. ಆದ್ರಿಂದ ಇವತ್ತು DKC ಮತ್ತು ಸಿದ್ದರಾಮಯ್ಯ ಅವರ ನಡುವೆ ನಡೆದಿರುವಂತಹ ಉಪಹಾರ ಕೂಟ ಮಾತುಕತೆ ಒಂದು ಹಂತದಲ್ಲಿ ಅತ್ಯಂತ ತುರಿಯಾವಸ್ಥೆಗೆ ಅಂದರೆ ಉಲ್ಬಣಾವಸ್ಥೆಗೆ ಕೊಂಡು ಹೋಗಿದ್ದ ರಾಜ್ಯ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ಸಿನ ಬಿಕ್ಕಟ್ಟನ್ನು ಒಂದು ಹಂತದಲ್ಲಿ ಶಮನಗೊಳಿಸಿದೆ ಅಂತ ಭಾವಿಸುವುದರಲ್ಲಿ ಯಾವುದೇ ತಪ್ಪಾಗಲಾರದು. ಈ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ಅಥವಾ ಅವರ ಬೆಂಬಲಿಗರು ಹೇಳೋ ಪ್ರಕಾರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ನಾಯಕತ್ವದ ಆಯ್ಕೆಯಾಗಿರುವಂಥದ್ದು ಈಗ ಒಮ್ಮೆಲೆ 2.5 ವರ್ಷ ಆಯಿತು, ನಾಯಕತ್ವ ಬಿಟ್ಕೊಡ್ಬೇಕು ಅಂತ ಹೇಳಿದರೆ ಹೆಂಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಇದೆ? ಜನರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಅವರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ, ಇನ್ನಷ್ಟು ಅಭಿವೃದ್ಧಿ ಆಗೋದಕ್ಕೆ ಬಾಕಿ ಇದೆ. ಪಕ್ಷದಲ್ಲಿ ಯಾರೋ ಕೇಳಿದ್ರು ಅಂತ ಹೇಳಿ ನಾಯಕತ್ವವನ್ನು ಬಿಟ್ಟುಕೊಡುವಂಥದ್ದು ಅಷ್ಟು ಸುಲಭನಾ ಅಂತ ಹೇಳಿ, ಅಥವಾ ನಾಯಕತ್ವ ಇಲ್ಲದೆ ಸಿದ್ದರಾಮಯ್ಯನವರನ್ನು ನೋಡುವಂಥದ್ದಾದರೂ ಹೇಗೆ ಅಂತ?
ಕಾಂಗ್ರೆಸ್? ಬಹುತೇಕ ನೋಡಿ, ಈಗ ಇದುವರೆಗೆ ಕೂಡ ಅಂಥದ್ದೊಂದು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಎಂಬುದನ್ನು ಇತ್ತೀಚೆಗೆ DKಶಿ ಅವರು ಹೇಳಿದ್ರು ವಿನಃ ಇದುವರೆಗೂ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳಿದ್ದಿಲ್ಲ. ಆದರೆ ಅವರ ಬೆಂಬಲಿಗರು ಹೇಳಿದ್ದಾರೆ. ಈ ಬೆಂಬಲಿಗರು ದಿಲ್ಲಿ ಯಾತ್ರೆ ಮಾಡಿದ್ದಾರೆ, ಸಿದ್ದರಾಮಯ್ಯ ಬೆಂಬಲಿಗರು ದಿಲ್ಲಿ ಯಾತ್ರೆ ಮಾಡಿದ್ದಾರೆ, DKಶಿ ಬೆಂಬಲಿಗರು ದಿಲ್ಲಿ ಯಾತ್ರೆ ಮಾಡಿದ್ದಾರೆ. ಈ 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಒಪ್ಪಂದ 6-7 ಮಂದಿಯ ಸಮ್ಮುಖದಲ್ಲಿ ಆಗಿದೆ ಎಂಬುದನ್ನು DKಶಿ ಅವರು ಹೇಳಿದ್ದಾರೆ. ಮತ್ತು ಈ ಸ್ವಲ್ಪ ಹಿಂದೆ ಹೋಗಿ ರಾಜಣ್ಣ ಅವರು ಹೇಳಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಂತ, ನವೆಂಬರ್ ಕ್ರಾಂತಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ರಾಜಕೀಯ ಸ್ಥಿತ್ಯಂತರ ಆಗುವುದರ ಸೂಚನೆಗಳು ಈ ವರ್ಷದ ಜೂನ್ ಜುಲೈ ನಂತರ ಬಹುತೇಕ ನಾಯಕರಿಗೆ ಸ್ಪಷ್ಟವಾಗಿ ಗೊತ್ತಿದ್ದವು. ಆದರೆ ಸಿದ್ದರಾಮಯ್ಯ ಅವರು ಏನು ಹೇಳ್ತಿದ್ರು, 5 ವರ್ಷವೂ ನಾನೇ ಮುಖ್ಯಮಂತ್ರಿ, ಅಧಿಕಾರ ಒಪ್ಪಂದ ಆಗಿಲ್ಲ ಅಂತ ಹೇಳುವ ಟೋನಲ್ಲೇ ಅವರು ಮಾತಾಡ್ತಾ ಇದ್ದಾರೆ. ಅಂಥದ್ದು ಯಾವುದು ತನ್ನ ಗಮನಕ್ಕೆ ಬಂದಿಲ್ಲ ಎನ್ನುವ ರೀತಿಯಲ್ಲಿ ಅವರು ಅದು ನೇರವಾಗಿ ಅದನ್ನು ಹೇಳದಿದ್ರು, ಅಂಥದ್ದೇನೂ ಆಗಿಲ್ಲ ಎಂಬುದನ್ನು ಸಾರಾಸಗಟಾಗಿ ತಳ್ಳಿ ಹಾಕುವ ರೀತಿಯಲ್ಲಿ ಅವರ ವರ್ತನೆಗಳಿದ್ದು, ಮುಂದಿನ ಬಜೆಟನ್ನು ಕೂಡ ನಾನೇ ಮಂಡಿಸ್ತೇನೆ ಅಂತೇಳಿ ಅವರು ಹೇಳಿದರು. ಈಗ ಮೊನ್ನೆ ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡ್ತಿತ್ತು, ಏನಂದರೆ ಮುಂದಿನ ಬಜೆಟನ್ನು ಮಂಡಿಸಿ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟು ಕೊಡ್ತಾರೆ ಅಂತ ಹೇಳುವಂಥದ್ದು. ಈ ಹೈಪೋಥಿಸಿಸನ್ನು DKಶಿ ಬಣ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದರೆ, ಈಗ ತಾನೊಬ್ಬ ಮಾಸ್ ಲೀಡರ್ ಅಂತೇಳಿ ಒಂದು ಸಾಬೀತಾಗಿರುವ, ಆ ಮಾಸ್ ಲೀಡರ್ ಅಂತ ವ್ಯಾಖ್ಯೆ ಹೇಗೆ ಎಂಬುದು ಬೇರೆ ಪ್ರಶ್ನೆ ಆಗಿರುವಾಗ, ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಯದ್ವಾತದ್ವಾ ಗ್ಯಾರಂಟಿಗಳನ್ನು ಅಥವಾ ವಿಪರೀತ ಭರವಸೆಗಳನ್ನು ಕೊಟ್ಟರೆ ಮುಂದೆ ಅಧಿಕಾರಕ್ಕೆ ಬಂದಾಗ DKಶಿ ಅದನ್ನು ಹೇಗೆ ನಿಭಾಯಿಸುವುದು? ಆದಾಯ ಇದ್ದರೆ ನೀವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಒಂದು ಸಮಸ್ಯೆ ಅಲ್ಲಿ ಗಂಭೀರವಾಗಿ ಕಾಡಿದೆ. ಈಗ ಈ ಒಪ್ಪಂದದ ನಾವು ವಿಷಯಕ್ಕೆ ಬಂದು ಸ್ವಲ್ಪ ಹಿಂದೆ ಹೋಗಿದ್ದಾರೆ. ಮೊನ್ನೆಯ ದಸರಾ ಅಲ್ಲ, ಅದಕ್ಕಿಂತ ಮೊದಲು ದಸರಾ ಅಂದರೆ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಸಿದ್ದರಾಮಯ್ಯವರು ಅದರ ಒಂದು ಧಾರ್ಮಿಕ ವಿಧಿಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ, ದೇವರೇ ನನಗೆ ಇನ್ನೊಂದು ಮುಂದಿನ ವರ್ಷದ ತನಕ ಶಕ್ತಿ ಕೊಡು ಈ ಅಧಿಕಾರದಲ್ಲಿ ಹೋಗಲಿಕ್ಕೆ, ಅಂದರೆ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅಂಥೇಳಿ ಬೇಡಿಕೊಂಡ್ರು ಎಂಬ ಒಂದು ಮಾತನ್ನು ಆಗ ಮಾಧ್ಯಮಗಳು ಹೇಳಿದ್ವು. ಸಾಮಾಜಿಕ ಮಾಧ್ಯಮಗಳಲ್ಲೂ ಬಂದಿತ್ತು, ಪ್ರಿಂಟ್ ವಿಜುವಲ್ ಮೀಡಿಯಾಗಳು ಅದನ್ನು ಹೇಳಿದ್ವು. ಅಂದರೆ ಆಗ ಬಹಿರಂಗವಾಗಿ ಹೇಳದೇ ಇದ್ದರೂ ಇವರ ಪ್ರಾರ್ಥನೆಯ ಮೂಲಕ ಅಧಿಕಾರ ಹಸ್ತಾಂತರದ ಒಂದು ಸುಳಿವು ಬಹುತೇಕರಿಗೆ ಆಗ ಸಿಕ್ಕಿತ್ತು. ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸ್ಥಾಪಿಸುವಾಗ ನೋಡಿ, ಮುಖ್ಯಮಂತ್ರಿ ಆಯ್ಕೆ ಅಥವಾ CLP ನಾಯಕನ ಆಯ್ಕೆ ಅಷ್ಟು ಸುಲಭದಲ್ಲಿ ಆಗಲಿ. ಎಷ್ಟು ಸರ್ತಿ ಮಾತುಕತೆಗೆ ಇಬ್ಬರು ನಾಯಕರು ದಿಲ್ಲಿಗೆ ಹೋಗಿದ್ರು. ಡೆಫಿನೆಟ್ಲಿ ಸರ್ಕಾರ ರಚನೆ ಬಳಿಕ ಕುರ್ಚಿ ಗುದ್ದಾಟಗಳು ದೊಡ್ಡ ಮಟ್ಟಿಗೆ ತುಂಬ ಆಗಿದ್ವು. ಆ ಹೊತ್ತಿನಲ್ಲಿ ಒಂದು ಪ್ರಮುಖ ಖಾತೆ ಮತ್ತು DCM ಹುದ್ದೆಯನ್ನು ಇಟ್ಕೊಳ್ಳುವ ಮೂಲಕ, ಕೊಡುವ ಮೂಲಕ DK ಶಿವಕುಮಾರನ್ನು ಸಮಾಧಾನ ಮಾಡಲಾಗಿತ್ತು. ಆದರೆ ಆನಂತರ ಅಲ್ಲಿ ಇನ್ನೂ DCM ಹುದ್ದೆಗಳು ಬೇಕು ಅಂತೇಳಿ ರಾಜಣ್ಣವರು ಹೇಳಿದರು, ಪರಮೇಶ್ವರ್ ಅವರು ಬೇಡಿಕೆ ಇಟ್ಟಿದ್ರು. ಆದರೆ DKಶಿ ತನ್ನ ಪ್ರಭಾವದ ಮೂಲಕ ಅಲ್ಲಿ ಇನ್ನೂ ಹೆಚ್ಚುವರಿ, ಅಂದರೆ ಒಂದಲ್ಲದೆ ಇವರ ಹುದ್ದೆ ಅಲ್ಲದೆ ಬೇರೆ DCM ಹುದ್ದೆ ಸೃಷ್ಟಿಯಾಗದ ಹಾಗೆ ನೋಡಿಕೊಂಡ್ರು. ಈ ವಿದ್ಯಮಾನ ಏನು ಹೇಳ್ತದೆ ಅಂದರೆ, DKಶಿ ಹೈಕಮಾಂಡಿನ ಬೆಂಬಲವನ್ನು ಹೊಂದಿಯೇ ಆ ಒಂದು ಪ್ರಭಾವವನ್ನು ಗಳಿಸಿಕೊಂಡಿದ್ದಾರೆ. ಮತ್ತು ಇಷ್ಟು ಬೇಡಿಕೆಗಳಿದ್ದಾಗಲೂ ಕೂಡ ತನ್ನ DCM ಹುದ್ದೆಯನ್ನು ಒಂದು ಹುದ್ದೆ ಮಾತ್ರ ಆಗಿ ಇರುವ ಹಾಗೆ ನೋಡಿಕೊಂಡಿದ್ದಾರೆ. ಹಾಗಿರುವಾಗ ಇತ್ತೀಚೆಗೆ ಇನ್ನೊಂದು ಪ್ರಶ್ನೆ ಬಂದಿತ್ತು, ಏನಂತಂದರೆ ನಾಯಕತ್ವ ಬದಲಾವಣೆ ಆಗ್ತದೆ, ಆದರೆ ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಅಂತೇಳಿ ಆಗಿತ್ತು. ಅಂದರೆ ಎಲ್ಲರೂ ಬಿಹಾರ ಚುನಾವಣೆಯ ಬಗ್ಗೆ ಬಹಳ ಕುತೂಹಲದಿಂದಿದ್ರು. ಇದರ ಮಧ್ಯದಲ್ಲಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಏನೂ ಹೇಳದೆ ಸಂಪುಟ ಪುನಾರಚನೆ ಅಂತ ಹೇಳೋ ಮಾತು ಬಂತು. ಈ ಸಂಪುಟ ಪುನಾರಚನೆ ಬಂದಾಗ ಈ ಹಿಂದೆ ಯಾರು ಸಚಿವರಾಗಿದ್ದರು ಅವರನ್ನು ಪಕ್ಷದ ಕೆಲಸಕ್ಕೆ ಕಳಿಸುವುದು, ಯಾರು ಸಚಿವರಾಗಿಲ್ಲವೋ ಅಥವಾ ಆಗಿದ್ದಾರೋ ಅವರನ್ನು ಸಚಿವ ಸ್ಥಾನಕ್ಕೆ ಅಬ್ಸಾರ್ಬ್ ಮಾಡೋದು, ಅಂದರೆ ಸಂಪುಟ ಪುನಾರಚನೆ. ಅಂದರೆ ಆ ಮೂಲಕ ಕೆಲವು ಸಚಿವರು ಹೇಳಿದರು, ಇಲ್ಲ ನಾನು 2.5 ವರ್ಷ ಸಚಿವ ಸ್ಥಾನ ಮಾಡಿದ್ದೇನೆ, ಪಕ್ಷ ಏನು ಹೇಳ್ತದೆ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಹೇಳುವ ಮಾತುಗಳನ್ನು ಕೂಡ ಅವರು ಹೇಳಿದರು. ಈ ಒಂದು ಹಂತದಲ್ಲಿ ಸಂಪುಟ ಪುನಾರಚನೆ ಅಂತ ಹೇಳುವ ಸುದ್ದಿ ಯಾವಾಗ ಹರಡಿತೋ ಆವಾಗ ನಾಯಕತ್ವ ಬದಲಾವಣೆ ಆಗ್ತದೆ ಎಂಬುದು ಬಹುತೇಕ ಸ್ಥಿರ ಆಯಿತು. ಈಗ ಈ ನಾಯಕತ್ವ ಬದಲಾವಣೆ ಆಗುವಾಗ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದರೆ ನೋಡಿ, ಕೆಲವು ಸುಳಿವುಗಳು ನಮಗೆ ಸಿಗ್ತವೆ. ಏನಂದರೆ, ಸಿದ್ದರಾಮಯ್ಯ ನಾನೇ 5 ವರ್ಷವೂ ಮುಖ್ಯಮಂತ್ರಿ ಅಂತ ಒಂದು ಹೇಳಿದ ಸಂದರ್ಭದಲ್ಲಿ ಅವರ ಪುತ್ರ ಯತೀಂದ್ರ ಏನು ಹೇಳ್ತಾರೆ, ಸಿದ್ದರಾಮಯ್ಯ ಈಗ
ತನ್ನ ಒಂದು ಇಳಿ ವಯಸ್ಸಿನಲ್ಲಿ ಇದ್ದಾರೆ, ಅಂದರೆ ಅವರು ಇದ್ದಾರೆ, ಅವರ ತತ್ವ ಸಿದ್ಧಾಂತಗಳನ್ನು ಮುಂದುವರಿಸಿಕೊಂಡು ಹೋಗುವ ಒಬ್ಬ ನಾಯಕ ಬೇಕು ಅಂತ ಹೇಳ್ತಾರೆ. ಆಗ ಸಹಜವಾಗಿ ಮುಖ್ಯಮಂತ್ರಿ ಪಟ್ಟ ಯಾರಿಗೆ ಹೋಗಬಹುದು ಎಂಬ ಒಂದು ಊಹನೆಯ ಸಿದ್ಧಾಂತದಲ್ಲಿ ಅದು ಜಾರಕಿಹೊಳಿಯವರ ಹೆಸರನ್ನು ಮುನ್ನೆಲೆಗೆ ತಂದಿತು. ಅದೇ ಹೊತ್ತಿಗೆ ದಲಿತ ಮಂತ್ರಿ ಬೇಕು ಎಂಬ ಒಂದು ಬೇಡಿಕೆಯು ಮುನ್ನೆಲೆಗೆ ಬಂತು. ಆಗ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು, ನಾನು ಇದ್ದೇನೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು, ನಾನು ಸೋತಿದ್ದೆ, ಆದ್ದರಿಂದ ನನಗೆ ಅವಕಾಶ ಸಿಕ್ಕಲಿಲ್ಲ ಅಂತೇಳಿ ಹೇಳಿದರು. ಇವನ್ನೆಲ್ಲ ನೀವು ನೋಡಿದರೆ ಇವರೆಲ್ಲ ಈ ಸಂಪುಟ ಪುನಾರಚನೆಯ ವಿಷಯ ಮುನ್ನೆಲೆಗೆ ಬಂದು ಅದರ ಬಗ್ಗೆ ಗಂಭೀರವಾದ ಚರ್ಚೆಯಾಗಿ DKC ಮುಖ್ಯಮಂತ್ರಿ ಪಟ್ಟ ಬೇಕು ಅಂತ ಅವರ ಬೆಂಬಲಿಗರು ದಿಲ್ಲಿ ಯಾತ್ರೆ ಮಾಡಿದ ಮೇಲೆ ಒಂದು ಅಚ್ಚರಿಯ ಬೆಳವಣಿಗೆ ಆಗ್ತದೆ. ಏನಂತಂದರೆ, ನಾನು ಹಿಂದೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಹೌದು, ಆದರೆ ಈಗ ನಾನು ಹೈಕಮಾಂಡ್ ಹೇಳಿದಾಗೆ ಕೇಳ್ತೇನೆ ಅಂತೇಳಿ ಪರಮೇಶ್ವರರು ಹೇಳ್ತಾರೆ, ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ. ಹೈಕಮಾಂಡ್ ಹೇಳಿದಾಗೆ ನಾನು ಕೇಳಲೇಬೇಕಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅಂದರೆ ಈ ಬದಲಾವಣೆ, ಈ ಒಂದು ನಮ್ಯತೆ ಇದೆಯಲ್ಲ, ಮೊದಲಿದ್ದ ಎರಗೆನ್ಸ್ ಅದು ಹೇಗೆ ನಮ್ಯತೆ, ವಿನಯಶೀಲತೆ ಬಂತು ಅಂದರೆ, ಒಂದಲ್ಲ ಒಂದು ಹಂತದಲ್ಲಿ ಎಷ್ಟೇ ಎರಗೆನ್ಸಿ ಇದ್ದರೂ ಕಾಂಗ್ರೆಸ್ನಲ್ಲಿ ಹೈಕಮಾಂಡನ್ನು ಮೀರಿದ ತೀರ್ಮಾನವನ್ನು ಒಬ್ಬ ಮುಖ್ಯಮಂತ್ರಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಡೆಫಿನೆಟ್ಲಿ ಈ ವಿಷಯ ಬಹಳ ನಿಘಂಟಾಗಿ ಗೊತ್ತಿದೆ. ಇವತ್ತು ಉಪಹಾರ ಮಾತುಕತೆಯ ಮೂಲಕ ಒಂದು ತಾತ್ಕಾಲಿಕ ಯುದ್ಧ ವಿರಾಮ ಆಗಿದೆ, ಆದರೆ ಆ ಯುದ್ಧವನ್ನು ಯಾರು ಯುದ್ಧ ವಿರಾಮವನ್ನು ಯಾರು ಯಾವಾಗ ಉಲ್ಲಂಘಿಸ್ತಾರೆ ಎಂಬುದು ಸ್ಪಷ್ಟ ಇಲ್ಲ. ಈ ನಾಯಕತ್ವ ಬದಲಾವಣೆ ಚರ್ಚೆಗಳು ಪ್ರಾರಂಭ ಆಗಿರುವಂಥದ್ದೇ ಸಿದ್ದರಾಮಯ್ಯನವರ ವಯಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ತಾವು ಕೂಡ ಅದನ್ನು ಮೆನ್ಷನ್ ಮಾಡಿದ್ರಿ. ಯಾವಾಗ ಸಿದ್ದರಾಮಯ್ಯನವರ ವಯಸ್ಸು ಇನ್ನೇನು 2000 ಅಂದರೆ ಮುಂದಿನ ಚುನಾವಣೆಗಾಗುವಾಗ 80 ದಾಟುತ್ತೆ, 81 ಆಗ್ತಾ ಬರುತ್ತೆ ಐ ಥಿಂಕ್. ಸೊ ಆ ಸಮಯಕ್ಕಾಗುವಾಗ ಇನ್ನು ಮುಂದಿನ CM ಪಟ್ಟ ಯಾರಿಗೆ ಹೋಗುತ್ತೆ ಅಥವಾ ಮುಂದಿನ ನಾಯಕತ್ವ ಯಾರಿಗೆ ಅನ್ನುವಂಥ ಸಮಯದಲ್ಲಿ ಈ ಕಡೆಯಿಂದ ಪರಮೇಶ್ವರ್ ಅವರು ಕೂಡ ಒಂದು ತುದಿಗಾಲಲ್ಲಿರುವಂಥದ್ದು ಮುಂದಿನ ನಾಯಕತ್ವ ಸ್ಥಾನಕ್ಕೆ. ಜೊತೆಗೆ ಹೈಕಮಾಂಡ್ನಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಒಂದು ಕಣ್ಣಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ನನಗೆ ಬೆಳಿಬೇಕು ಅನ್ನುವಂಥದ್ದು, ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಇಂತಹ ಸಂದರ್ಭಗಳಲ್ಲಿ ಈಗ ಪ್ರಮುಖವಾಗಿ DK ಶಿವಕುಮಾರ್ ಅವರು ಎಲ್ಲಿ ತನಗೆ ನಾಯಕತ್ವ ಸ್ಥಾನ ತಪ್ಪಿ ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಮತ್ತೊಂದು ಯುದ್ಧ ಶುರುವಾಗಿರುವಂಥದ್ದು. ಬಟ್ ಹೈಕಮಾಂಡ್ಗೆ ಇದು ನುಂಗಲಾರದ ತುತ್ತು ಅಂತ ಅನಿಸ್ತಾ ಇಲ್ವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾಕಂತ ಹೇಳಿದರೆ ಕಳೆದ ಬಾರಿಯ ಚುನಾವಣೆಯನ್ನು ಗಮನಿಸುವುದಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಬೇಕು ಅಂತಾದರೆ ಅಥವಾ 130ಕ್ಕಿಂತಲೂ ಅಧಿಕ ಸೀಟ್ಗಳನ್ನು ಪಡೆದುಕೊಳ್ಬೇಕು ಅಂತಾದರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅನ್ನುವಂತಹ ಹೆಡ್ಲೈನನ್ನು ಘೋಷಣೆ ಮಾಡಿದರೂ ಕೂಡ ಹಿಂದೆಯಿಂದ DK ಶಿವಕುಮಾರ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ CM ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯನ್ನು ಮಾಡೋದಕ್ಕೆ ಅಥವಾ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ. ಹಾಗಾಗಿ ಹೈಕಮಾಂಡ್ಗೆ ಇಬ್ಬರೂ ನಾಯಕರುಗಳು ಕೂಡ ಮುಖ್ಯವಾಗಿರ್ತಾರೆ. ಸೊ ಯಾರ ಪಾಲಿಗೆ ಅಥವಾ ಯಾರ ಪರವಾಗಿ ಹೋಗುವಂಥವು ಕೂಡ ಇಲ್ಲ. ಸೊ ಹಾಗಾಗಿ ಇದು ಹೈಕಮಾಂಡ್ಗೂ ಕೂಡ ಒಂದು ರೀತಿಯಾಗಿ ನುಂಗಲಾರದ ತುತ್ತು ಅಂತ ಅನಿಸ್ತಾ ಇಲ್ವಾ ಈ ಒಂದು ಸಂಘರ್ಷ? ಈ ಸಂಘರ್ಷ ಸದ್ಯಕ್ಕೆ ಈ ಸಂಘರ್ಷದ ಚೆಂಡು ಹೋಗಿ ಹೈಕಮಾಂಡ್ ಅಂಗಳಲ್ಲೇ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿನ್ನೆ ಸ್ಟೇಟ್ಮೆಂಟ್ ಕೂಡ ಅದೇ ಆಗಿತ್ತು, ಸೋನಿಯಾ ಗಾಂಧಿ ಅವರ ಮುಂದೆ ಶಮನ ಆಗಬೇಕು ಅಂತ ಹೇಳಿ. ಯಾಕಂದ್ರೆ ಸಿದ್ದರಾಮಯ್ಯ ಹೇಳಿದಾರಲ್ಲ, ಹೈಕಮಾಂಡ್ ಕರೆದ್ರೆ ದಿಲ್ಲಿಗೆ ಹೋಗ್ತೇನೆ ಅಂತ. ಮೊದಲಿದ್ದ ಒಂದು ಆಗ ಈ ಪ್ರಶ್ನೆಗಿಂತ ಮೊದಲೊಂದು ಮಾತು ಹೇಳಿದೆ ನಾನು, ಅದು ನಮ್ಯತೆ ಅಂದರೆ ಆ ವಿನಯಶೀಲತೆಗೆ ಈಗ ಬಂದಿದೆ. ಮುಖ್ಯವಾಗಿ ಕಳೆದ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ಸು ಅತ್ಯಂತ ಬಲವಾದ ಪ್ರಚಾರವನ್ನು ತಗೊಂಡಿದೆ. ಅದು ನೀವು ನೋಡ್ಬೇಕು. ಏನಂದರೆ 40% BJP ವಿರುದ್ಧ, ಸರಿಯಲ್ಲ, 40% ಲಂಚಾವತಾರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕ್ಯಾನ್ವಾಸ್ ಮಾಡಿದೆ BJPಯ ಸರ್ಕಾರದ ವಿರುದ್ಧ. ಇವತ್ತು ಆ ಹೊತ್ತಿನಲ್ಲಿ ಯಾರು ಗುತ್ತಿಗೆದಾರರ ಸಂಘ ಆರೋಪ ಮಾಡಿದ್ರೋ ಅದು ಯಾವ ರೀತಿಯಲ್ಲಿ ಹೈಪ್ ಆಯಿತು ನೋಡಿ BJP ಸರ್ಕಾರದ ವಿರುದ್ಧ. ಇವತ್ತು ಅದೇ ಗುತ್ತಿಗೆದಾರರ ಸಂಘ 50-60% ಕಮಿಷನ್ ಆರೋಪ ಮಾಡ್ತಾ ಇದೆ. ಇವತ್ತು ಹೈಪ್ ಆಗ್ತಿಲ್ಲ. ಅಂದರೆ ಇಲ್ಲಿ ಯಾಕೆ BJP ಅದನ್ನು ಹೈಪ್ ಮಾಡಲಿಲ್ಲ, ಅಲ್ಲಿ ಯಾಕೆ ಕಾಂಗ್ರೆಸ್ ಹೈಪ್ ಮಾಡಿತ್ತು ಎಂಬುದನ್ನು ನಾವು ಒಂದು ಸಣ್ಣ ಒಂದು ತುಲನಾತ್ಮಕವಾಗಿ ನೋಡುವ. ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯರ ಅಹಿಂದದ ಮತ ಬ್ಯಾಂಕ್ ಹೇಗೆ ಇತ್ತೋ, ಈಗ ಉತ್ತರ ಕರ್ನಾಟಕದಲ್ಲಿ ಹೋದರೆ ಅವರಿಗೊಂದು ಅವರದೇ ಆದ ನೆಲೆ ಇದೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ DKಶಿ ತನ್ನದೇ ಆದ ಒಕ್ಕಲಿಗ ನೆಲೆಯನ್ನು ಹೊಂದಿದ್ದಾರೆ. ರಾಜ್ಯದ ರಾಜಕೀಯದಲ್ಲಿ ಲಿಂಗಾಯತರು, ಒಕ್ಕಲಿಗರು ಮತ್ತು ಅಹಿಂದ ಒಟ್ಟು ಸೇರಿ, ಹಿಂದುಳಿದ ವರ್ಗಗಳು ಅಥವಾ ದುರ್ಬಲ ವರ್ಗಗಳು, ಪರಿಶಿಷ್ಟರು ಎಲ್ಲ ಒಟ್ಟು ಸೇರಿ ಅವುಗಳದ್ದೇ ಆದ ಒಂದು ವೋಟ್ ಬ್ಯಾಂಕನ್ನು ಹೊಂದಿದೆ. ಈ ಅಹಿಂದ ಮತಗಳನ್ನು ಕನ್ಸಾಲಿಡೇಟ್ ಮಾಡಿದ್ದು ಸಿದ್ದರಾಮಯ್ಯ.
ಅತ್ತ ಒಕ್ಕಲಿಗರ ಒಂದು ಸಂಘಟನೆಯ ಮೂಲಕ ಅವರು ನಾಯಕರಾಗಿ ಬೆಳೆದು ಆ ಮತಗಳನ್ನು ಒಂದಷ್ಟು ಪಕ್ಷಕ್ಕೆ ತಂದುಕೊಟ್ಟದ್ದು ಡಿ ಕೆ ಶಿವಕುಮಾರ್. ಮೇಲಾಗಿ ಚುನಾವಣೆಯಲ್ಲಿ ಬರೇ ಅನುಯಾಯಿಗಳು ಇದ್ರೆ ಕೆಲಸ ಆಗ್ತದ, ಅನುಯಾಯಿಗಳ ಪಡೆ ದೊಡ್ಡದಿದ್ರೆ ಅದು ಓಟಾಗಿ ನಗದಾಗ್ತದ? ಇಲ್ಲ, ಅದಕ್ಕೆ ಹಣ ಬೇಕು. ಈ ದೊಡ್ಡ ಮೊತ್ತದ ಹಣವನ್ನು ಪಕ್ಷ ಸಂಘಟನೆಗಾಗಿ ವಿನಿಯೋಗಿಸಿದವರು ಡಿ ಕೆ ಶಿ. ಅದು ಬಹುಶಃ ಪಕ್ಷದಲ್ಲಿದ್ದವರು ಎಲ್ಲರೂ ಒಪ್ತಾರೆ ಅದನ್ನು. ಆದ್ರಿಂದ ಇಬ್ಬರೂ ಸೇರಿ ಹೆಣೆದ ಕಾರ್ಯತಂತ್ರದಿಂದ ಕಾಂಗ್ರೆಸ್ ಒಬ್ಬರ ವೀಕ್ನೆಸ್ ಇನ್ನೊಬ್ಬರಿಗೆ ಬಲ, ಇನ್ನೊಬ್ಬರ ಬಲ ಇನ್ನೊಬ್ಬರಿಗೆ ವೀಕ್ನೆಸ್, ಹೀಗೆ ಅಂದರೆ ಆ ಒಂದು ವೀಕ್ನೆಸ್ಸನ್ನು ಇನ್ನೊಬ್ಬರು ತುಂಬಿದ್ರು, ಮತ್ತೊಬ್ಬರ ವೀಕ್ನೆಸ್ನನ್ನು ಈ ಇಬ್ಬರು ತುಂಬಿದ್ರಿಂದ ಅವರು ಜೋಡೆತ್ತಿನ ಹಾಗೆ ಕಾಂಗ್ರೆಸ್ಸನ್ನು ಅಧಿಕಾರದತ್ತ ಕೊಂಡೋದ್ರು. ಮುಖ್ಯವಾಗಿ ಅಲ್ಲಿ ಇವರಿಬ್ಬರ ಪ್ರಯತ್ನಕ್ಕಿಂತ ಹೆಚ್ಚು ಜನಕ್ಕೆ BJPಯಿಂದ ರೋಸಿ ಹೋಗಿತ್ತು. ಯಾಕಂದರೆ 40% ಕಮಿಷನ್, ಯಾವ ಕೆಲಸವೂ ಆಗ್ತಿರಲಿಲ್ಲ. ಮೇಲಾಗಿ ಅಲ್ಲಿ ಈಗ ರಾಜ್ಯಾಧ್ಯಕ್ಷರಾಗಿರುವವರ ವಿರುದ್ಧ ಬಹಳ ದೂರುಗಳು ಬಂದವು. ಹೀಗೆಲ್ಲ ಆಗುವಾಗ ಪಕ್ಷ BJPಗಿಂತ ಕಾಂಗ್ರೆಸ್ಸಿಗೊಮ್ಮೆ ಕೊಟ್ಟು ನೋಡುವ ಅಂತ ಹೇಳೋ ಮನಸ್ಥಿತಿ ಜನರಿಗೆ ಬಂತು.